भारत माता के कुमार पुत्रानिगे
ಮಾಲಿಂಗೇಶ್ವರ ದೇವರ ಕಟ್ಟೆಯಲ್ಲಿ ಪುಷ್ಪಾರ್ಚನೆಯನ್ನ ಮಾಡಿ ಶಂಖನಾದದ ಮೂಲಕ ಹಿಂದುತ್ವದ ನಾದ ಪುತ್ತೂರಿನಿಂದ ಕರ್ನಾಟಕ ರಾಜ್ಯಕ್ಕೆ ತೆರಳುತ್ತದೆ. ಮೊದಲಾಗಿ ನಾವು ಶಂಖನಾದದ ಪಾಂಚಜನ್ಯದೊಂದಿಗೆ ಈ ಕಾರ್ಯಕ್ರಮವನ್ನ ಉದ್ಘಾಟಿಸ ನಿಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಲ್ಲ. ನೀವು ನಮಗೆಲ್ಲ ಅರುಣ್ ಕುಮಾರ್ ಪುತ್ತಿಲರ ಮೇಲೆ ಪ್ರೀತಿ ಅಭಿಮಾನವಿಟ್ಟು ಬಂದಿದ್ದೀರಿ. ದಯವಿಟ್ಟು ಅವರಿಗೊಂದು ಗೌರವವನ್ನು ಕೊಡಬೇಕು. ವಿಧಾನಸೌಧದಲ್ಲಿ ಅರುಣ್ ಕುಮಾರ್ ಪುತ್ತಿಲ ಶಾಸಕರಾಗಿ ಬರುವ ತನಕ ದಯವಿಟ್ಟು ತಾವುಗಳ ನಮ್ಮೊಂದಿಗೆ ಸಹಕರಿಸಬೇಕು. ದಯವಿಟ್ಟು ನಿಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾರೆ. ದಯವಿಟ್ಟು ಬನ್ನಿ. ಬೇದೀನಿಗೆಲ್ಲ ಒಂದು ವಿನಂತಿ ನಮ್ಮ ಬೇದೀನಿ ದಯವಿಟ್ಟು ನಿಮ್ಮಲ್ಲಿ ವಿನಂತಿಯನ್ನು ಮಾಲಿಂಗೇಶ್ವರ ದೇವರ ಬಾದಾರುಣ್ಯಕ್ಕೆ ಗೋವಿಂದ ಗೋವಿಂದ ಗೋವಿಂದ. ಮಾಲಿಂಗೇಶ್ವರ ದೇವರ ಬಾದಾರುಣ್ಯಕ್ಕೆ ಗೋವಿಂದ ಗೋವಿಂದ. ಪುತ್ತೂರಿನ ಒಂದಷ್ಟು ಕಾರ್ಯಕರ್ತರು ನಡುವಿನಲ್ಲಿ ನಾಸಿಕ್ ಬ್ಯಾಂಡ್, ಆ ನಂತರದಲ್ಲಿ ಒಂದಷ್ಟು ದಯವಿಟ್ಟು ಕಾರ್ಯಕರ್ತ ಮೆರವಣಿಗೆಯ ತನಕ
ಘೋಷಣೆಯ ನಂತರ ನಡೆದಿರತಕ್ಕಂತಹ ಬೆಳವಣಿಗೆ ಈ ಕ್ಷೇತ್ರದ ಮಹಾಜನತೆಗೆ ಗೊತ್ತಿದೆ ಅಂತ ನಾನು ಭಾವಿಸ್ತಿದ್ದೇನೆ. ಇವತ್ತು ಪಕ್ಷೇತರ ಅಭ್ಯರ್ಥಿಯಾಗಿ ಯಾಕೆ ನಾಮಪತ್ರ ಸಲ್ಲಿಸಬೇಕು? ಹಿಂದುತ್ವದ ಆಧಾರದಲ್ಲಿ ಈ ಚುನಾವಣೆಯನ್ನ ಗೆದ್ದು ಒಂದು ಒಳ್ಳೆಯ ಸಂದೇಶವನ್ನ ರಾಜ್ಯಕ್ಕೆ, ಕೇಂದ್ರಕ್ಕೆ ಕೊಡಬೇಕು ಅಂತಕ್ಕಂತಹ ಕಾರ್ಯಕರ್ತರ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹಿರಿಯರ, ಸಂಘಟನೆಯ ಪದಾಧಿಕಾರಿಗಳ ಈ ತನಕ ಬೆವರನ್ನ, ರಕ್ತವನ್ನ ಬೆವರು ಮಾಡಿ ಈ ಪಕ್ಷವನ್ನ ಅಧಿಕಾರಕ್ಕೆ ತಂದಿರತಕ್ಕಂತ ದೇವ ದುರ್ಲಭ ಕಾರ್ಯಕರ್ತರ ಭಾವನೆಗಳಿಗ ಪ್ರತೀಕವಾಗಿ ಈ ಬಾರಿಯ ಚುನಾವಣೆಯಲ್ಲಿ ನಾನು ಪಕ್ಷೇತರನಾಗಿ ಸ್ಪರ್ಧಿಸ್ತಾ ಇದ್ದೀನಿ. ಯಾವತ್ತೂ ಕೂಡ ಸನಾತನವಾಗಿರ್ತಕ್ಕಂತಹ ಧರ್ಮ ಪರಂಪರೆಯನ್ನು ಒಪ್ಪಿಕೊಂಡು ಈ ಸಮಾಜದಲ್ಲಿ ಸಾಮಾಜಿಕ ಬದ್ಧತೆಯ ಆಧಾರದಲ್ಲಿ ಬದುಕ್ತಾ ಇರುವವರು ನಾವು. ಇಡೀ ಸಮಾಜಕ್ಕೆ ಶಕ್ತಿಯನ್ನು ಕೊಡ್ತಕ್ಕಂತಹ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಅಂತ ನಾನು ಭಾವಿಸಿದ್ದೇನೆ. ಇವತ್ತು ಪಕ್ಷೇತರನಾಗಿ ಸ್ಪರ್ಧಿಸಿದಂತ ನಂತರದ ದಿವಸಗಳಲ್ಲಿ ಒಂದಷ್ಟು ಬೆಳವಣಿಗೆಗಳು ನಡೆದು ಹೋಗುತ್ತೆ. ಯಾವ ಭಾರತೀಯ ಜನತಾ ಪಕ್ಷದ ಹಿರಿಯ ನಾಯಕರು, ಸಂಘ ಪರಿವಾರದ ನಾಯಕರು ಇವತ್ತು ವೈಯಕ್ತಿಕವಾಗಿ ನನ್ನನ್ನು ತೇಜೋವಧೆ ಮಾಡತಕ್ಕಂತಹ ಕೆಲಸ ಕಾರ್ಯವನ್ನ ಮಾಡುವುದನ್ನು ನಾನು ಅತ್ಯಂತ ನೋವಿನಿಂದ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡುವುದಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಹಣದ ಆಸೆಗೋಸ್ಕರ ಅಥವಾ ಅಧಿಕಾರದ ಆಸೆಗೋಸ್ಕರ ಈ ಬಾರಿಯ ಚುನಾವಣೆಯಲ್ಲಿ ನಾನು ಸ್ಪರ್ಧಿಸ್ತಾ ಇಲ್ಲ. ನನ್ನ ಜೀವನ ಕೊನೆಯ ಉಸಿರಿರೋ ತನಕ ಈ ಕ್ಷೇತ್ರದ ಮಹಾಜನತೆಯ ಆಶಯ ಏನಿದೆ ಅದಕ್ಕೆ ಕಟಿಬದ್ಧರಾಗಿ ಹಿಂದುತ್ವದ ಆಧಾರದಲ್ಲಿ ಸಾಮಾನ್ಯ ಕಾರ್ಯಕರ್ತರ ಜೊತೆಗೆ ಅನೇಕ ಆರೋಪಗಳನ್ನು ಮಾಡಬಹುದು. ಆದ್ರೆ ಆರೋಪಗಳಿಗೆ ಈ ಕ್ಷೇತ್ರದಲ್ಲಿ ಮಹತೋಬಾರ ಮಹಾಲಿಂಗೇಶ್ವರ ದೇವರಿದ್ದಾರೆ, ಖಂಡಿತ ಅವರು ಉತ್ತರ ಕೊಡ್ತಾರೆ. ಪುತ್ತೂರಿನಲ್ಲಿ ಒಂದು ಇತಿಹಾಸ ದಾಖಲಾಗತಕ್ಕಂಥ, ಇತಿಹಾಸ ನಿರ್ಮಾಣ ಮಾಡತಕ್ಕಂಥ ಕಾಲಘಟ್ಟದಲ್ಲಿ ನಾವೆಲ್ಲ ಇದ್ದೇವೆ. ನಾವು ಹಾಕ್ತಾ ಇರತಕ್ಕಂಥ ಪ್ರತಿ ಮತ ಕೂಡ ಅದು ಭಾರತೀಯ ಜನತಾ ಪಕ್ಷದ ಸಿದ್ಧಾಂತಕ್ಕೆ ಕೊಟ್ಟಿರತಕ್ಕಂಥ ಮತ ಅನ್ನುವಂತ ಒಂದೇ ಒಂದು ಮತ್ತೆ ಭಾರತೀಯ ಜನತಾ ಪಕ್ಷಕ್ಕೆ ಗೆದ್ದು ಅವರಿಗೆ ಸಪೋರ್ಟ್ ಕೊಡತಕ್ಕಂಥ, ಕೇಂದ್ರದಲ್ಲಿ ಆಡಳಿತ ಮಾಡತಕ್ಕಂಥ ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರಕ್ಕೆ ಶಕ್ತಿಯನ್ನು ಕೊಡುವುದರ ಮುಖಾಂತರ ಸಾಮಾಜಿಕ ಪರಿಕಲ್ಪನೆಯ ಆಧಾರದಲ್ಲಿ ನೀವು ಕೊಟ್ಟಿರತಕ್ಕಂತಹ ಗೌರವಗಳು, ಆಧಾರಗಳಿಗೆ ಚ್ಯುತಿಬಾರದಂತಹ ರೀತಿಯಲ್ಲಿ ನಾನು ಕರ್ತವ್ಯವನ್ನ ನಿರ್ವಹಿಸ್ತೇನೆ ಅನ್ನತಕ್ಕಂಥ ವಿಶ್ವಾಸದ ಮಾತುಗಳ ಜೊತೆಗೆ ಇವತ್ತು ಹೃದಯ ತುಂಬಿ ಬಂದಿದೆ. ಇವತ್ತಿನ ಕಾರ್ಯಕ್ರಮ ನೋಡತಕ್ಕಂತಹ ಸಂದರ್ಭದಲ್ಲಿ ಇದು ನಾವು ನಾಮಪತ್ರ ಸಲ್ಲಿಸುವಂತಹ ಕಾರ್ಯಕ್ರಮ ಅಲ್ಲ, ಹಿಂದೂ ಸಮಾಜದ ವಿಜಯೋತ್ಸವದ ಕಾರ್ಯಕ್ರಮ. ಮುಂದಿನ ದಿವಸದಲ್ಲಿ ಸಮಾಜಕ್ಕೆ ಆದರ್ಶ ಪುರುಷರಾಗಿ ಯಾವ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಗುರೂಜಿಯವರ, ಹೆಗಡೆಜಿಯವರ ಕಲ್ಪನೆಗಳನ್ನ ನಮ್ಮ ಮನದಲ್ಲಿಟ್ಟುಕೊಂಡು ನಮಗೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವ ಅನ್ನತಕ್ಕಂಥ ರೀತಿಯಲ್ಲಿ ಈ ನಮ್ಮ ಬದುಕನ್ನ ಈ ಸಮಾಜಕ್ಕೆ ಅರ್ಪಿಸೋಣ. ಮಹತೋಬಾರ ದೇವರ ಧರ್ಮಭೂಮಿಯಲ್ಲಿ ಈ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಯ ಜೊತೆಗೂ ಕೂಡ ನಾನಿದ್ದೇನೆ ಅನ್ನತಕ್ಕಂಥ ವಿಶ್ವಾಸದ ಮಾತುಗಳನ್ನು ಉಲ್ಲೇಖ ಮಾಡ್ತಾ ಸಾಕಷ್ಟು ಚುನಾವಣೆಯ ಪ್ರಕ್ರಿಯೆಗಳು ಮುಂದುವರಿತದೆ. ಒಂದೆರಡು ದಿವಸಗಳಲ್ಲಿ ನಮ್ಮ ಪ್ರಣಾಳಿಕೆಗಳನ್ನ, ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಅಭಿವೃದ್ಧಿಯ ಬಗ್ಗೆ ಒಂದಷ್ಟು ಪ್ರಣಾಳಿಕೆಗಳನ್ನ ನಾವು ಬಿಡುಗಡೆ ಮಾಡಲಿಕ್ಕಿದ್ದೇವೆ. ಈಗಾಗಲೇ ಪಕ್ಷದ ಕಚೇರಿಯನ್ನ ಸುಭದ್ರ ಕಲಾಮಂದಿರದ ಬಳಿ ನಾವು ಮಾಡಿದ್ದೇವೆ. ಬ್ಯಾಲೆಟ್ ಪೇಪರ್ ನಮ್ಮ ಚಿಹ್ನೆ ಬಂದ ತಕ್ಷಣ ನಿಮ್ಮ ಮನೆಗಳಿಗೆ ಬಂದು ವೈಯಕ್ತಿಕವಾಗಿ ಭೇಟಿ ಮಾಡೋದಕ್ಕೆ ಅಸಾಧ್ಯವಾದ್ರೂ ಕೂಡ ನಿಮ್ಮ ಮನೆಯ ಮಗ ಅನ್ನುವಂತ ರೀತಿಯಲ್ಲಿ ನನ್ನನ್ನು ಸ್ವೀಕಾರ ಮಾಡಿದ್ದೀರಿ ಅನ್ನುವಂತ ವಿಶ್ವಾಸದ ಜೊತೆಗೆ ಆ ಭೂಮಿ ತಾಯಿ ನಮಗೆಲ್ಲರಿಗೂ ಶಕ್ತಿಯನ್ನು ಕೊಡ್ಲಿ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ 100 ವರ್ಷ ಆಗುವಂತ ಸಂದರ್ಭದಲ್ಲಿ ನಮ್ಮ ಮನದಲ್ಲಿ ಕೂಡ ಕೇಸರಿ ರಾರಾಜಿಸಬೇಕು. ಆ ಭಗವಧ್ವಜದ ಅಡಿಯಲ್ಲಿ ಇಡೀ ಹಿಂದೂ ಸಮಾಜದ ಶಕ್ತಿ 100ನೇ ವರ್ಷದ ಸಂದರ್ಭದಲ್ಲಿ ಹಿಂದೂ ಸಮಾಜದಿಂದ ಆಗಬೇಕು ಅನ್ನತಕ್ಕಂಥ ಯೋಚನೆಯನ್ನ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ಮತ್ತೆ ನಿಮ್ಮೆಲ್ಲರಿಗೂ ಕೃತಜ್ಞತೆಯನ್ನ, ವಂದನೆಯನ್ನ ಸಲ್ಲಿಸ್ತಾ ನಿಮ್ಮೆಲ್ಲರ ಪ್ರೀತಿ ಆಧಾರಗಳಿಗೆ ಚಿರಋಣಿಯಾಗಿದ್ದೇನೆ. ಚುನಾವಣೆಯ ದಿವಸ ಮೇ 10ರ ದಿವಸ ತಮ್ಮ ಅಮೂಲ್ಯವಾಗಿರತಕ್ಕಂತಹ ಮತವನ್ನ
ಪಕ್ಷೇತರ ಅಭ್ಯರ್ಥಿಯಾಗಿರ್ತಕ್ಕಂಥ ನಿಮ್ಮ ಮನೆ ಮಗನಾದಂತ ನನಗೆ ನೀಡಿ ಮತ್ತೆ ಹಿಂದುತ್ವದ ಆಧಾರದಲ್ಲಿ ನಾವು ಚುನಾವಣೆಯನ್ನು ಗೆದ್ದು ಸಮಾಜಕ್ಕೆ ಸಂದೇಶವನ್ನು ಕೊಡೋಣ ಅನ್ನತಕ್ಕಂಥ ಆಶಯದ ಜೊತೆಗೆ ತಮಗೆಲ್ಲರಿಗೂ ಕೃತಜ್ಞನಾಗಿದ್ದೇನೆ. ಜೈ ಹಿಂದ್, ಭಾರತ್ ಮಾತಾ ಕಿ ಜೈ. ಕೈಯಲ್ಲಿರುವ ನಿಮ್ಮ ಶಲ್ಯವನ್ನು ಒಮ್ಮೆ ತಿರುಗಿಸಿ ಅರುಣ್ ಕುಮಾರ್ ಪುತ್ತಿಲ ಅವರಿಗೆ ನೀವು ಒಂದು ಬೆಂಬಲವನ್ನು ಕೊಡಬೇಕು. 5 ಜನ ನಾಮಪತ್ರ ಸಲ್ಲಿಕೆಯ ಒಳಗೆ ತೆರಳುತ್ತೇವೆ. ಪ್ರತಿಯೊಬ್ಬರಿಗೂ ನಾವು ಆಭಾರಿಗಳಾಗಿದ್ದೇವೆ. ಇವತ್ತು ನೀವು ಪಕ್ಷೇತರ ಅಭ್ಯರ್ಥಿಯಾಗಿ ಚುನಾವಣೆಗೆ ನಾಮಿನೇಷನ್ ಹಾಕಿದ್ದೀರಿ. ನಮ್ಮದು ಒಂದು ಬೇಡಿಕೆ ಅಂದರೆ ಹಲವು ವರ್ಷ ಆಯಿತು. ನಮ್ಮ ವಿಟ್ಲ ತಾಲೂಕು ಆಗಬೇಕಂದ್ರೆ 1973ರಿಂದ ಹೋರಾಟ ಆಗ್ತಾ ಉಂಟು. ಇಷ್ಟವರೆಗೆ ಯಾವ ಪಕ್ಷದವರು ಇದನ್ನು ಮಾಡಲಿಲ್ಲ. ನೀವು ನಾಡು ಗೆದ್ದು ಬಂದ ಮೇಲೆ ನಮಗೆ ಆ ಒಂದು ಕೆಲಸವನ್ನು ನೀವು ನಮಗೆ ಮಾಡಿಕೊಡಬೇಕು. ನಾವೆಲ್ಲ ರೈತ ಸಮೂಹ ನಿಮಗೆ ಬೆಂಬಲವನ್ನು ಕೊಡ್ತೇವೆ ಅಂತ ಈ ಮೂಲಕ ಒಂದು ಹೇಳ್ತೇನೆ. ಅದೇ ರೀತಿ ನಮ್ಮ 5 ತಾಲೂಕುಗಳನ್ನು ಸೇರಿಸಿ ಒಂದು ವಿಟ್ಲ, ಪುತ್ತೂರು, ಬೆಳ್ತಂಗಡಿ ಈ 5 ತಾಲೂಕುಗಳನ್ನು ಸೇರಿಸಿ ಗ್ರಾಮಾಂತರ ಜಿಲ್ಲೆಯಾಗಿ ನಮ್ಮ ಪುತ್ತೂರನ್ನು ಮಾಡಬೇಕು. ಅದರ ಜೊತೆ DC ಕಚೇರಿ, SP ಕಚೇರಿ, ಮೆಡಿಕಲ್ ಕಾಲೇಜ್ ಇಂಥ ಮುಂತಾದ ಎಲ್ಲ ಬೇಡಿಕೆಗಳನ್ನು ನೀವು ತರಬೇಕು ಎನ್ನುವ ಒಂದು ಮೂಲಕ ಈ 2 ಬೇಡಿಕೆಗಳನ್ನು ನಿಮಗೆ ಇವತ್ತು ಸಲ್ಲಿಸ್ತೇನೆ. ನೀವು ಗೆದ್ದೇ ಬರ್ತೀರಿ ಅಂತ ಭಾವಿಸ್ತೇನೆ. ಈಗಾಗಲೇ ಹೇಳಿದಂಥ 2 ವಿಚಾರಗಳು ಕೂಡ ನಮ್ಮ ಪ್ರಣಾಳಿಕೆಯಲ್ಲಿ ನಾಳೆ 1-2 ದಿವಸದ ಒಳಗಡೆ ನಮ್ಮ ಪ್ರಣಾಳಿಕೆಯಲ್ಲಿ ನಾವು ಸೇರಿಸಿ ಗ್ರಾಮಾಂತರ ಜಿಲ್ಲೆ ಆಗಬೇಕು ಅನ್ನೋಂಥ ಯೋಚನೆ ನಮ್ಮ ಪ್ರಣಾಳಿಕೆಯಲ್ಲಿ ಸೇರಿಸಿ ನಾವು ಜನಪ್ರತಿನಿಧಿಯಾಗಿ ಆಯ್ಕೆ ಆದರೆ ನಾನು ಕೂಡ ಒಬ್ಬ ಸಾಮಾನ್ಯ ರೈತನಾಗಿ ಅವರ ನಾಡಿ ಮಿಡಿತವನ್ನು ಅರಿತವರು. ನನ್ನಿಂದ ಆಗತಕ್ಕಂಥ ಸರ್ಕಾರದ ವ್ಯವಸ್ಥೆಗಾಗುವಂಥ ಎಲ್ಲವನ್ನು ನಾನು ಮಾಡಿಕೊಡ್ತೇನೆ ಅಂತ ಭರವಸೆಯನ್ನು ಸಂದರ್ಭದಲ್ಲಿ ವ್ಯಕ್ತಪಡಿಸಿ ನಿಮ್ಮೆಲ್ಲರ ಆಶೀರ್ವಾದ ನನಗೆ ಇದ್ದೇನೆ. ಪುತ್ತೂರಿನ ಪ್ರಪ್ರಥಮ ಸರ್ವ ಸುಸಜ್ಜಿತ ಶಾಪಿಂಗ್ ಮಾಲ್ GL1 ಆರಾಮದಾಯಕ ಶಾಪಿಂಗ್, ಹಲವು ಇಂಟರ್ನ್ಯಾಷನಲ್ ಬ್ರ್ಯಾಂಡ್ಗಳು, ವೆರೈಟಿ ರಿಟೇಲ್ ಸ್ಟೋರ್ಗಳು, ಲಕ್ಸುರಿ ಮಲ್ಟಿಪ್ಲೆಕ್ಸ್ ಥಿಯೇಟರ್ಗಳು, ಗೇಮಿಂಗ್ ಝೋನ್, ವಿವಿಧ ವೆಜ್ ಮತ್ತು ನಾನ್ ವೆಜ್ ಖಾದ್ಯಗಳು, ವಿಶಾಲ ಫುಡ್ ಕೋರ್ಟ್, 100ಕ್ಕೂ ಅಧಿಕ ಸೆಟ್ಟಿಂಗ್, ಸುಸಜ್ಜಿತ ಪಾರ್ಕಿಂಗ್, ತಂಪಾದ ಆಹ್ಲಾದಕರ ವಾತಾವರಣ. ಇಂದೇ ಭೇಟಿ ನೀಡಿ. ಪುತ್ತೂರಿನ ಪ್ರಪ್ರಥಮ ಮಾಲ್ GL1 ಮಾಲ್ ಮಲ್ಟಿಪ್ಲೆಕ್ಸ್ ಆಂಡ್ ಮೋರ್, ಮೇನ್ ರೋಡ್, ಪುತ್ತೂರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.